ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಮಾಜದ ಅಶಕ್ತರ ಪಾಲಿಗೆ ಸದಾ ನೆರವಾಗುತ್ತಾ ಬಂದಿರುವ ಕರಾವಳಿಯ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ನ ಕನಸಿನ ಕೂಸು ಕದ್ರಿ ಪ್ರೀಮಿಯರ್ ಲೀಗ್ ಸೀಸನ್ 7ನ ಆಟಗಾರರ ಹರಾಜು ಪ್ರಕ್ರಿಯೆ ಮಂಗಳೂರಿನ ಹಳೆ ಬಂದರಿನಲ್ಲಿರುವ ಅಬ್ಬಕ್ಕ ಕ್ವೀನ್ ಕ್ರೂಸ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಕರಾವಳಿ ಭಾಗದ ಅಂಡರ್-ಆರ್ಮ್ ಕ್ರಿಕೆಟ್ ಪಂದ್ಯಾಟಗಳಲ್ಲಿ ಪ್ರತಿಷ್ಠಿತ ಪಂದ್ಯಾಟ ಅದು ಕದ್ರಿ ಪ್ರೀಮಿಯರ್ ಲೀಗ್. ಮೊದಲ ಸೀಸನ್ನಿಂದ ಉತ್ತಮ ರೀತಿಯ ಕ್ರೀಡಾಕೂಟವನ್ನು ಆಯೋಜಿಸುತ್ತಾ ಬಂದಿದ್ದು, ಇಂದಿಗೆ ಸೀಸನ್ 7ರ ಕ್ರೀಡಾಕೂಟವನ್ನು ಆಯೋಜಿಸಲು ಮುಂದಾಗಿದೆ. ಇನ್ನು ಕ್ರೀಡಾಕೂಟದಲ್ಲಿ 8 ತಂಡಗಳು ಭಾಗವಹಿಸಲಿದ್ದು, ಸುಮಾರು 150ಕ್ಕೂ ಹೆಚ್ಚು ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಿತು. ಕ್ರೀಡಾಕೂಟದಲ್ಲಿ ರತ್ನಾಕರ್ ಜೈನ್ ಮಾಲಕತ್ವದ ಜೈನ್ ವಾರಿಯರ್ಸ್, ಕಿಶೋರ್ ಡಿ ಶೆಟ್ಟಿ ಮಾಲಕತ್ವದ ಲೀಡ್ಸ್ ನೈಟ್ ರೈಡರ್ಸ್, ಲಕ್ಷ್ಮೀಶ್ ಭಂಡಾರಿ ಮಾಲಕತ್ವದ ಭಂಡಾರಿ ಚಾಲೆಂಜರ್ಸ್, ದಿನೇಶ್ ದೇವಾಡಿಗ ಮಾಲಕತ್ವದ ದಿನೇಶ್ ಡೇ ಡೆವಿಲ್ಸ್, ಗೋಕುಲ್ ಕದ್ರಿ ಮಾಲಕತ್ವದ ಗೋಕುಲ್ ಟೈಗರ್ಸ್, ಮೋಹನ್ ಕೊಪ್ಪಲ ಮಾಲಕತ್ವದ ಮೋಹನ್ ಥಂಡರ್ಸ್, ಅಮೃತ್ ವಿ ಕದ್ರಿ ಮಾಲಕತ್ವದ ಶಿರಡಿ ಸಾಯಿ ಸ್ಟಾರ್ಸ್, ಅಶೋಕ್ ಡಿಕೆ ಮಾಲಕತ್ವದ ಡಿಕೆ ಸೂಪರ್ ಕಿಂಗ್ಸ್ ಹಾಗೆ ಒಟ್ಟು 8 ತಂಡಗಳು ಪ್ರತಿಷ್ಠಿತ ಮೈದಾನವಾದ ಕದ್ರಿ ಮೈದಾನದಲ್ಲಿ ಸೆಣಸಾಡಲಿದೆ. ಇದೇ ವೇಳೆ ತಂಡದ ಮಾಲಕರು ಕದ್ರಿ ಪ್ರೀಮಿಯರ್ ಲೀಗ್ ಸೀಸನ್ 7ರ ಪೋಸ್ಟರ್ ಅನ್ನು ಕೂಡ ಬಿಡುಗಡೆಗೊಳಿಸಿದ್ರು. ಈ ಸಂದರ್ಭ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ನ ಗೌರವಾಧ್ಯಕ್ಷರಾದ ಮೋಹನ್ ಕೊಪ್ಪಲ, ಅಧ್ಯಕ್ಷರಾದ ದೀಪಕ್ ಕೆ ಸಾಲ್ಯಾನ್, ಉಪಾಧ್ಯಕ್ಷರಾದ ಗೌರವ್ ಕದ್ರಿ, ಕಾರ್ಯದರ್ಶಿಗಳಾದ ಹರೀಶ್, ದೀಪಕ್ ಶೆಟ್ಟಿ, ಟ್ರೆಷರರ್ ಮಂಜುನಾಥ್ ಮುಲ್ಕಿ, ಸದಸ್ಯರಾದ ಧನ್ರಾಜ್ ಕದ್ರಿ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.